ಪಾರ್ಥನನ್ನ ಅಲ್ಲ ನಿನಗೊಂದು ಇರುವೆ ಅವರನ್ನ ಸೋಲಿಸಿದ ಕಾರಣದಿಂದಾಗಿ ಇರ್ಬೇಕು ಅಂತಂದ್ರೆ ಅದಕ್ಕೆ ಅವಕಾಶ ಕೊಡ್ತೇನೆ ನಾನು. ಅಯ್ಯೋ, ಇಲ್ಲಿಂದ ನೀನು ಈ ಸ್ಥಳದಲ್ಲಿ ನಿಲ್ಲುವುದಕ್ಕೆ ಸಾಧ್ಯ ಇಲ್ಲ. ನಾನು ಹೆಣ್ಣು ಯಾವನಾದ್ರೂ ಪಾಲು ಕೊಡ್ತಾಳೆ, ಗಂಡನ ಪ್ರೀತಿ ಪ್ರೇಮದಲ್ಲಿ ಪಾಲು ಕೊಡ್ತಾಳೆ ಇನ್ನೊಬ್ಬರಿಗೆ. ಆದ್ರೆ ಒಂದು ನಾನು ನಿನ್ನ ಮುಖಕ್ಕೆ ಮಂಗಳಾರತಿ ಎತ್ತಿ ಮನೆಯೊಳಗೆ ಸೇರಿಸಿದ್ದಕ್ಕಾಗಿ ನೀನು ಹೊತ್ತಿಗೆ ಇಳಿದಿ. ಸರಿ, ಇಲ್ಲಿಂದ ನೀನು ಇಳಿಯುವುದಿಲ್ಲ, ನಾನು ಇರ್ಬೇಕಿತ್ತು. ಅಕ್ಕ ಯೋಚನೆ ಮಾಡಿ ನೋಡು, ನಮ್ಮ ನಾಡಿನಲ್ಲಿ ಎಷ್ಟೆಲ್ಲ ಹೆಣ್ಣು ಮಕ್ಕಳು ಇದ್ದಾರೆ, ಬೇಡ ದ್ವಾರಕೆಯಲ್ಲಿ ಎಷ್ಟೆಲ್ಲ ಗೊಲ್ಲಕ್ಕಿರಿದ್ದಾರೆ, ಅವರೆಲ್ಲರಿಗೂ ಆರತಿ ಮಾಡಿ ಮನೆಯೊಳಗೆ ಕರೆದಿದ್ದೇನೆ. ನಿನ್ನನ್ನು ಮಾತ್ರ ಯಾಕೆ ಯಾಕೆ ನಾನಿಲ್ಲದಿದ್ರು ಈ ಮನೆಯನ್ನು ನಡೆಸಿಕೊಂಡು ಹೋಗುವಂತ ಸಾಮರ್ಥ್ಯ ನಿನಗುಂಟು. ಹಾಗಾಗಿ ಅಲ್ಲ ಕರೆದದ್ದು, ಆ ಕುರಿತಾಗಿ ನಿಮಗಾಗಿ ಗೌರವವೇ ಉಂಟು. ಉಳಿದುಕೊಳ್ಳುವುದಕ್ಕೆ ಅವಕಾಶ ಕೊಟ್ಟಿದ್ದೀರಿ ಎನ್ನುವ ಕಾರಣಕ್ಕಾಗಿ ನನ್ನನ್ನ ಆದಷ್ಟು ಬೇಗ ಇಲ್ಲಿಂದ ಓಡಿಸಬೇಕು ಅಂತ ಒಂದು ಯೋಚನೆ ಮಾಡಿ. ಇಲ್ಲ ಅಕ್ಕ, ಓಡಿಸುವ ಯೋಚನೆ ನಾವು ಮಾಡುವುದಿಲ್ಲ. ನಾವಿಲ್ಲಿ ಕಟ್ಟಿ ನೆಲೆಯವರಿಗೆ ಅಂತಾದ್ರೆ ನನ್ನವರು ಪ್ರೀತಿ ನನಗೆ ಸಿಕ್ಕಿದ್ದು ಹೆಚ್ಚೇಕೆ ನಿನ್ನ ಪ್ರೀತಿಯಿಂದಲೇ ನಾನು ಇಲ್ಲಿವರೆಗೆ ಆಗಿದ್ದದ್ದು. ಹೌದಾ? ಇಲ್ಲಿವರೆಗಾಗಿ ನಮ್ಮಲ್ಲಿ ಯಾವ ರೀತಿಯಂತ ವೈರವು ಕಲಹವು ಬಂದದಿಲ್ಲ. ಯಾವ ಪ್ರಸಂಗದಲ್ಲಿ ನೀವು ಸ್ವರ ಎತ್ತಿದ್ದು ನನಗೆ ಅಂತ ಪ್ರಸಂಗವೇ ಬರಲಿಲ್ಲ. ಯಾಕೆ ಬರಲಿಲ್ಲ? ಅಂತ ಕಾರಣಗಳು ನಮ್ಮ ಮಧ್ಯದಲ್ಲಿ ಬಂದದ್ದಿಲ್ಲ. ನನ್ನ ಗಂಡನಿಗಾಗಿ ನಾನು ಬಂದಿದ್ದೇನೆ ಎನ್ನುವಲ್ಲಿಗೆ ನೀನೇ ಹೇಳಿದ ಹಾಗೆ ನೀನು ನೆಲೆಯೂರುವುದಕ್ಕೆ ಅವಕಾಶ ಕೊಟ್ಟವಳು, ಈ ಸ್ಥಳದಲ್ಲಷ್ಟೇ ಅಲ್ಲ ನಿನ್ನ ಮನಸ್ಸಿಗೂ ನನ್ನನ್ನು ಸೇರಿಸಿಕೊಂಡವಳು. ಹೌದು, ಹಾಗಂತ ನಾನು ಬಂದ ಕ್ಷಣದಲ್ಲಿ ನಾನಾಗಿ ಬಂದದ್ದಲ್ಲ, ನಾನು ಆಗಲೂ ವೇಷ ಮಾಡಿಕೊಂಡೆ ಪ್ರಥಮವಾಗಿ ಬಂದದ್ದು. ಅಂದ್ರೆ ಗೊಲ್ಲತಿಯರ ವೇಷವನ್ನು ಮಾಡಿಕೊಂಡು ನಿನ್ನ ಮನಸ್ಸನ್ನು ಗೆಲ್ಲುವುದಕ್ಕಾಗಿ ಯಾರ ಸೂಚನೆ ಹೇಳಿದೆಯಲ್ಲ, ಅದೇ ನನ್ನವರ ಸೂಚನೆ. ಅವರ ಸೂಚನೆಯ ಮೇಲುಗವಾಗಿ ನಾನು ಈ ರೀತಿಯಾಗಿ ಬಂದು ಇಲ್ಲಿ ಆಶ್ರಯವನ್ನ ಪಡೆದುಕೊಂಡದ್ದು. ನಮ್ಮ ಯಜಮಾನರು ಅಷ್ಟು ಬುದ್ಧಿವಂತರೆ. ಹೋಗುವ ಮೊದಲು ದ್ರೌಪದಿಯ ಮನಸ್ಥಿತಿಯನ್ನು ತಿಳಿದುಕೋ. ನಾಳೆ ಮನೆಗೆ ಸೇರಿಸಿಕೊಳ್ಳುವವಳು ಅವಳೇ, ನೀನು ಅವಳ ಜೊತೆ ಹೆಚ್ಚು ಕಾಲ ಕಲಿಬೇಕು, ಅವಳನ್ನೊಂದು ಮಂಗ ಮಾಡುವಂತ ಕಲಿಸಿದ. ನನಗೆ ಈಗ ಅರ್ಥ ಆಯ್ತು. ನಾವು ನೀರಿನಲ್ಲಿ ವಾಸ ಮಾಡಬೇಕು ಅಂತ ಆದ್ರೆ ಮೊಸಳೆಯೊಂದಿಗೆ ವೈರ ಮಾಡುವುದಲ್ಲ, ಮೊಸಳೆಯೊಂದಿಗೆ ಸ್ನೇಹವೇ ಮಾಡಬೇಕು ಅಂತ ನನಗೆ ಗೊತ್ತಾಯ್ತಲ್ಲ. ಹಾಗಾದ್ರೆ ನೀನು ಹೆಚ್ಚು ಕಾಲ ಈ ಸ್ಥಳದಲ್ಲಿ ಉಳಿತಿ. ಯಾಕೆ ಯಾರೆಲ್ಲ ವೈರ ಕಟ್ಟಿಕೊಳ್ಳದೆ, ಯಾರಲ್ಲಿ ನಿಜವಾಗಿ ವೈರ ಕಟ್ಟಿಕೊಳ್ಳಬೇಕು ಅವರಲ್ಲಿ ಸ್ನೇಹ ಮಾಡಿಕೊಂಡ್ರೆ ನಮ್ಗೆ ಏನೂ ತೊಂದರೆ ಮಾಡಲ್ಲ. ಹುಟ್ಟಿಕೊಳ್ಳುವುದು ಯಾವಾಗ? ಯಾವಾಗ ನಮ್ಮ ಭಾವನೆಯನ್ನು ಇನ್ನೊಬ್ಬರಲ್ಲಿ ಹೇಳಿಕೊಂಡಾಗ ಮಾತಾಡಿದ. ಮಾತಾಡದಿದ್ರೆ ವೈರ ಹುಟ್ಟಿಕೊಳ್ಳುವುದು ಹೇಗೆ? ಈಗ ನಾನು ಮಾತಾಡಿ ಬಂದದ್ದಲ್ಲ, ನಮ್ಮ ಯಜಮಾನರು ಮಾತಾಡಿ ನಾನು ಇಲ್ಲಿವರೆಗೆ ಬಂದದ್ದು. ನನ್ನ ಮಾತಿನ ಪ್ರಕಾರ ನೋಡಿದ್ರೆ ಏನೋ ಒಂದು ಆಗ್ಬೇಕು ಅಂತ ಸಿದ್ಧವಾಗಿ ಬಂದಾಗ ಅಲ್ಲ, ಏನೋ ಆಗಬೇಕು ಅಂತ ನಾನೇ ಬಂದದ್ದಲ್ಲ, ಏನಾದ್ರೂ ಮಾಡಬೇಕು ಅಂತ ಕೊಟ್ಟಿದ್ದರಿಂದ ನಾನು ಅಂದ್ರೆ ಏನ್ ಮಾಡೋದಕ್ಕೆ ಬಂದಿದ್ದೀನಿ. ಕಾರಣ ಉಂಟು. ಅವರನ್ನ ಯುದ್ಧದಲ್ಲಿ ಗಾಳಿಗೆಡಿಸಿದ್ದೀನಿ ನೀನು, ಅವರ ಪಕ್ಷವನ್ನ ಅಂತ ಬಂದಂತಹ ನಾನು ನಿನ್ನನ್ನ ಯುದ್ಧದಲ್ಲಿ ಸೋಲಿಸಿ ಅವರ ಕಾಲಿಗೆ ಎರಗಿಸುವುದಕ್ಕಾಗಿಯೇ ನಾನು ಬಂದವಳು. ಅವರಲ್ಲಿ ಯುದ್ಧವನ್ನು ಮಾಡುವುದನ್ನು ಬಿಟ್ಟು ಶರಣಾದಂತಾದ್ರೆ ಇನ್ನಿತು ನಮ್ಮಳು ಇಲ್ಲ. ನೀನು ಹಾಗೆ ಹೇಳಿದ್ರೆ ನೀನು ಮೊದಲು ಹೇಳಿದ್ದಕ್ಕೂ ಈಗ ಹೇಳಿದ್ದಕ್ಕೂ ಸಂಬಂಧವೇ ಎಂತದ್ದು? ಯಾರಿಗಾಗಿ ಯಾರು ಬರುವ, ಯಾರಿಗೂ ಯಾರಿಲ್ಲ. ನಮ್ಮ ಹೊಟ್ಟೆಗೆ ಹಸಿವಾದಾಗ ನಾವೇ ಊಟ ಮಾಡುವುದು ಹೇಳಿದವಳು ನೀನು. ಈಗ ಪಾತ್ರ ಕಳುಹಿಸಿಕೊಟ್ಟಿದ್ದಾರೆ, ಅದಕ್ಕಾಗಿ ನಾನು ಬಂದಿದ್ದೇನೆ ಅಂತ ಹೇಳುವವಳು ನೀನು. ಹೌದೇ? ನೀನು ಹಾಗಾದ್ರೆ ಪಾರ್ಥನಿಗಾಗಿ ಬಂದದ್ದು ಅಂತ ಆಯ್ತು. ಅಲ್ಲ, ಹೆಣ್ಣಾದವಳು ಗಂಡನಿಗಾಗಿ ಬರ್ತಾಳೆ ಅಂತ ಅಂದ್ರೆ ಅದು ಅವಳಿಗಾಗಿ ಬಂದ ಹಾಗೆ ಆಗುತ್ತದೆ. ಯಾಕೆ? ಹೆಣ್ಣಿನ ಸರ್ವಸ್ವ ಎಲ್ಲವೂ ಗಂಡನಿಗಾಗಿ ಇರ್ತದೆ. ನಾವು ನಮ್ಮ ಹೊಟ್ಟೆಗೆ ಉಣ್ತೇವೆ ಅಂತಾದ್ರೆ ಅದು ಹೊಟ್ಟೆ ಮಾತ್ರ ಶಕ್ತಿ ಕೊಡುವುದಲ್ಲ, ಸಂಪೂರ್ಣ ದೇಹಕ್ಕೆ ಶಕ್ತಿ ಕೊಡುತ್ತದೆ. ನಾನು ಹೊಟ್ಟೆಗೆ ಹೋಗ್ತದೆ, ತಲೆಗೆ ಹೇಗೆ ಬುದ್ಧಿ ಚುರುಕು ಆಗ್ತದೆ ಅಂತ ಕೇಳುವುದಲ್ಲ. ಗಂಡ ಹೆಂಡತಿ ಅಂತ ಆದ್ಮೇಲೆ ಈರುವರು ಒಟ್ಟಾಗಿ ಸಂಪೂರ್ಣ ಶರೀರ ಇದ್ದಾಗೆ. ಅದಕ್ಕೆ ಗಂಡನಿಗೆ ಅರ್ಧ ಭಾಗ, ಹೆಂಡತಿಗೆ ಅರ್ಧ ಭಾಗ. ಅದು ಒಂದಾದ್ರೆ ಮಾತ್ರ ಒಂದು ದೇಹ ಆಗುತ್ತದೆ. ಹೆಂಡತಿ ಅರ್ಧ, ಗಂಡ ಅರ್ಧ, ಇದು ಸಂಪೂರ್ಣ ಶರೀರ. ಅವರು ನನಗೆ ಹೊಟ್ಟೆಗೆ ಕಳಿಸಿದ್ದಾರೆ. ಅವರ ತಲೆಗೆ ಏನು ಹೊಳೆಯುತ್ತದೋ ಆ ತಲೆಗೆ ಹೊಳತನ್ನು ನಾನು ಮಾತಿನಲ್ಲಿ ಕೃತಿಯಲ್ಲಿ ತೋರಿಸುವುದಕ್ಕೆ ಬಂದಿದ್ದೆ. ಒಂದೇ ದೇಹ, ತಿಂದದ್ದೆಲ್ಲ ಜೀರ್ಣವಾಗುತ್ತದೆ, ದೇಹಕ್ಕೆ ಶಕ್ತಿ ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ತಿನ್ನುವುದು ಹೆಚ್ಚು ಕಡಿಮೆ ಆಗಿ ಅಜೀರ್ಣ ಆಗಿ ಮತ್ತೆ ನಿಶಕ್ತಿ ಬಂದವರೆಗೂ. ಹೌದೌದು. ಹಾಗಾಗಿ ತಿನ್ನುವಾಗ ಜಾಗ ಯಾರು ಹೇಳಿ ಕಳುಹಿಸಿದ್ದಾರೆ ಎನ್ನುವುದಕ್ಕಿಂತ ನನಗೆ ಆದಿದ್ದ ಆ ಕ್ಷೇತ್ರದಲ್ಲಿ ನನಗೆ ಕೂಡಿದ್ದ ಅಂತ ಯೋಚನೆ ಮಾಡಿ ಬರಬೇಕು. ಯೋಚನೆ ಮಾಡು. ಮತ್ತೆ ಈ ಕ್ಷೇತ್ರದ ಒಂದು ಧರ್ಮವೇ ಹಾಗೆ. ಏನು, ಈ ಕ್ಷೇತ್ರಕ್ಕೆ ಬರಬೇಕು ಅಂತಾದ್ರೆ ಯಾವ ಹಿನ್ನೆಲೆ ಬೇಕು ಅಂತಿಲ್ಲ, ಯಾರ ಬೆಂಬಲ ಬೇಕು ಅಂತಿಲ್ಲ, ಅದಿಲ್ಲ. ವ್ಯಕ್ತಿಯಲ್ಲಿ ಪ್ರತಿಭೆ ಉಂಟು ಅಂತಾದ್ರೆ ಅಂತವನ್ನು ಕೈ ಬೀಸಿ ಕಲಿಯುವ ಕ್ಷೇತ್ರ ಎನ್ನುವುದು. ಹಾಗಾಗಿ ಯಾರೋ ಹೇಳಿದ್ದಾರೆ ಅಂತ ಬರುವುದಲ್ಲ, ನಮಗೆಷ್ಟು ಸಾಮರ್ಥ್ಯ ಉಂಟು, ನಮಗೆಷ್ಟು ಸ್ಥಾಪನೆ ಆಗುವುದಕ್ಕೆ ಅರ್ಹತೆ ಉಂಟು ಎನ್ನುವುದನ್ನು ಯೋಚನೆ ಮಾಡಿ ಬರಬೇಕಾಗ್ತದೆ. ಕೇವಲ ಸಾಮರ್ಥ್ಯ ಸ್ಥಾಪನೆ ಇದನ್ನು ನಾವೇ ಯೋಚನೆ ಮಾಡಿಕೊಂಡು ನಾವೇ ಹೇಳುವುದಲ್ಲ. ನಮ್ಮ ಸ್ಥಾಪನೆ ಯೋಚನೆಯನ್ನು ನನ್ನನ್ನು ಗುರುತಿಸುವವರು ಯಾರು? ನನ್ನ ಯಜಮಾನರು. ನನಗಿಂತಲೂ ಮೊದಲು ನಿನ್ನನ್ನು ಮದುವೆ ಆದವರು. ಅವರು ನನ್ನನ್ನು ಗುರುತಿಸಿದ್ದು ತಪ್ಪಾಗುತ್ತದೆ ಅಂತ ಆದ್ರೆ ಒಂದು ನಿನ್ನನ್ನು ಗುರುತಿಸಿದ್ದು ಅವರ ಮತ್ತಿದ್ದು ತಪ್ಪೇ ಆಗುತ್ತದೆ. ನಿನ್ನನ್ನು ಗುರುತಿಸಿದ್ದು ಸರಿ ಅಂತ ಆದ್ರೆ ಇನ್ನು ನನ್ನನ್ನು ಗುರುತಿಸಿದ್ದು ಸರಿ ಆಗುತ್ತದೆ. ಹಾಗಂದ್ರೆ ಅವರು ಗುರುತಿಸಲು ಸರಿಯಾಗಲಿಲ್ಲ ಅಂತಾದ್ರೆ ನನ್ನನ್ನು ಕಳುಹಿಸಲಾಗಿದೆ. ನನ್ನನ್ನು ನೀನು ಆಕ್ಷೇಪ ಮಾಡಿದೆ ಅಂತ ಆದ್ರೆ ನನ್ನನ್ನು ಆಕ್ಷೇಪ ಮಾಡಿದಾಗ ಆಗುವುದಿಲ್ಲ. ಯಾಕೆ? ನಾನು ನನ್ನವರ ಮುಖವಾಣಿಯಾಗಿ ಬಂದವಳು. ಅವರನ್ನು ಆಕ್ಷೇಪ ಮಾಡುವ ಧೈರ್ಯ ನಿನಗುಂಟ? ಅವ್ರು ಹೇಳಿದ್ದಕ್ಕೆ ನೀನು ಬಂದಿದ್ದೀಯಲ್ಲ. ಹೌದು, ಬಂದದ್ದು ನೀನಾದ್ರೆ ನೀನು ಬಂದ ರೀತಿಯನ್ನು ನೋಡಿದಾಗ ನನ್ನ ಮನಸ್ಸಿನಲ್ಲಿ ಹುಟ್ಟಿಕೊಳ್ಳುವ